ಶಿವರಾಮ ಕಾರಂತ ಪ್ರತಿಷ್ಠಾನ ನೀಡುವ ಈ ಸಾಲಿನ ಶಿವರಾಮ ಕಾರಂತ ಪುರಸ್ಕಾರಕ್ಕೆ 4 ಸಾಹಿತಿಗಳನ್ನು ಆಯ್ಕೆ ಮಾಡಲಾಗಿದೆ. ಮೋಹನ್ ಕುಂಟಾರ್ ರವರ ಅನುವಾದ ಒಲವು ನಿಲುವುಗಳು, ಎಚ್.ಎಸ್. ಅನುಪಾರವರ ಬೆಳಗಿನೊಳಗು ಮಹಾದೇವಿ ಅಕ್ಕ, ಸಬಿತಾ ಬನ್ನಾಡಿ ಅವರ ಇದಿರು ನೋಟ ಮತ್ತು ಶ್ರೀಪಾದ ಭಟ್ಟರ ದಡವನೆಕ್ಕಿದ ಹೊಳೆ ಈ ಕೃತಿಗಳನ್ನು ಆಧರಿಸಿ ಶಿವರಾಮ ಕಾರಂತ ಪುರಸ್ಕಾರಗಳನ್ನು ನೀಡಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷೆ ಜಯಶ್ರೀ ಅಮರನಾಥ ಶೆಟ್ಟಿ ಮತ್ತು ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಡಿ ತಿಳಿಸಿದ್ದಾರೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.